4 ಜನತ ಬರ್ಬರ ಹತ್ಯೆ ಪ್ರಕರಣದ ಆರೋಪಿಲೇನು ನೆಜಾರಿಡ್ ಸ್ಥಳ ಮಹಜರಿಗೆ ಲೆತ್ತೊಂದು ಬನ್ನಗ ಸ್ಥಳೀಯರು ಆಕ್ರೋಶ ಪಿದೇ ಪಾಡ್ತಿರ. ಉದ್ರಿಕ್ತ ಜನಕ್ಲಿನ ನಿಯಂತ್ರಿಸಾರ ಪೊಲೀಸರು ಲಾಠಿ ಪ್ರಹಾರ ಮಂದಿದರ. ಹತ್ಯೆ ಅತಿನ ಇಲ್ಲಗ ಬಂಧಿತ ಆರೋಪಿ ಮಹಾರಾಷ್ಟ್ರದ ಸಾಂಗ್ಲಿ ಮೂಲದ ಪ್ರವೀಣ್ ಚೌಗಲಿನ ಪೊಲೀಸರು ಸ್ಥಳ ಮಹಜರಿಗೆ ಬಿಗಿ ಭದ್ರತೆದ ನಡುಟು ಲೆತ್ತೊಂದು ಬೈದರ. ಈ ಪೊರ್ತುಡು ಜಮಾಯಿಸೈನ ಸ್ಥಳೀಯರು ಆರೋಪಿನ ವಿರುದ್ಧ ಆಕ್ರೋಶ ಪಿದೈ ಪಾರ್ದು ಆರೋಪಿನ ಎಂಕ್ಲಿನ ಕೈಕು ಒಪ್ಪಿಸಲೆ ಎಂಕುಲು ಶಿಕ್ಷೆ ಕೊರ್ಪ ಪಂದು ಘೋಷಣೆ ಪಾಡ್ದರು. ಜನಕ್ಲಿನ ಆಕ್ರೋಶ ಜಾಸ್ತಿ ಆಯ್ಲಕನೆ ಪೊಲೀಸರು ಲಾಠಿ ಪ್ರಹಾರ ಮಂತದು ಉದ್ರಿಕ್ತರೇನ ಗಿಡತಿದ್ದರ. ಆಯೆ 15 ನಿಮಿಷದ ತುಂದೆ ಎಂಕ್ಲಿಗೆ 30 ಸೆಕೆಂಡ್ ಆಯನ ಕೊರ್ಲೆ ಪಂದು ಸಾರ್ವಜನಿಕರಿಗೆ ಬೊಬ್ಬೆ ಪಾಡ್ತಾರೆ. ಬೊಕ್ಕ ತೃಪ್ತಿನಗರಡು ಪೊಲೀಸರ್ನ ವಿರುದ್ಧ ಸಾರ್ವಜನಿಕರು ಧಿಕ್ಕಾರ ಪಾಡ್ತಾರೆ. ಜಾಗೆಡು ಒಂತೆ ಪೊರ್ತು ಗಡಿಬಿಡಿ ವಾತಾವರಣ ನಿರ್ಮಾಣ ಆತನು. ಬೊಕ್ಕ ಜನಕ್ಲಿನ ಆಕ್ರೋಶದ ನಡುಟು ಮಹಜರು ಮುಗಿಪದು ಆರೋಪಿನ ಲೆತ್ತೊಂದು ಪೋಯರು. ಜಾಗೆಗೆ SP DC ಬರುಡು ಪಂದು ಸಾರ್ವಜನಿಕರು ಆಗ್ರಹಿಸದು ಸಾದಿಗ ಅಡ್ಡ ಮನ್ಪುನ ಮೂಲಕ ಸಾರ್ವಜನಿಕರು ಪ್ರತಿಭಟನೆ ಮಂತರ. ಮರಣದಂಡನೆ ಬೇಡ, ಇಲ್ಲೇ ಕೊಡಿ ಸಾಕು, ಇಲ್ಲೇ ಕೊಡಿ ಬೋಳಿ ಮಗನಿಗೆ. 2 ನಿಮಿಷ ಕೊಡಿ. 2 ನಿಮಿಷನೂ ಬೇಡ, 2 ಬೇಡ, 30 ಸೆಕೆಂಡ್ ಸಾಕು. ಪರಿಚಯ ಇಟ್ಕೊಂಡು ಓಪನ್ ಮಾಡಿದ್ರೆ ಹತ್ಯೆ ಮಾಡ್ಕೊಂಡು ಹೋಗಿದ್ರು ಅಂದ್ರೆ ಅಷ್ಟು ಚರಿ ಬಂದಿದೆ ಬೋಳಿ ಮಗನಿಗೆ. ಸ್ಯಾಲ್ರಿ ಧರ್ಮಕ್ಕೆ ಸಿಕ್ತಿತ್ತು. ಬೇರೆ ರಾಜ್ಯದಿಂದ ಇಲ್ಲಿ ಬಂದು ಇವ್ರು ಮಾಡಿ ಎಷ್ಟು ಧೈರ್ಯ ಎಷ್ಟು ಅವನಿಗೆ. ಮೆರವಣಿಗೆ ಈಗ ಗಾಡಿಯಲ್ಲಿ ಮೆರವಣಿಗೆ ಅಲ್ಲ, ಅವ್ನು ಬರ್ಬೇಕು, ಹೊರಗಡೆ ಬರ್ಬೇಕು ಮೆರವಣಿಗೆ ಮಾಡ್ಲಿಕ್ಕೆ. ಏನು ಮಾಡಿದವರಿಗೆ ಮಾತ್ರ ಇಲ್ಲಿ ಸೇರಿಸುದಾ? ಡಿಪಾರ್ಟ್ಮೆಂಟ್ ಇದರಲ್ಲಿ ಇದ್ದ ಜವಾಬ್ದಾರಿ ರಕ್ಷಣೆ ಮಾಡಬೇಕಾದವರು. ಗೊತ್ತಿಲ್ಲ, ಸೇರ್ಸಿ